ಉಡುಪಿಯ ದತ್ತು ಸ್ವೀಕಾರ ಕೇಂದ್ರದಿಂದ 14 ವರ್ಷಗಳ ಹಿಂದೆ ಬಾಲಕನಾಗಿದ್ದಾಗ ನಾಪತ್ತೆಯಾಗಿದ್ದ ವಿಶೇಷಚೇತನ ವ್ಯಕ್ತಿಯನ್ನ ಉಡುಪಿ ಪೊಲೀಸರ ವಿಶೇಷ ತಂಡವೊಂದು ಪತ್ತೆ ಹಚ್ಚಿದೆ. ಸಂತೋಷ್ ಎಂಬ ಮಾನಸಿಕ ವ್ಯಕ್ತಿ 2011ರ ಫೆಬ್ರವರಿ 23ರಂದು ಉಡುಪಿಯ ಸಂತೆಕಟ್ಟೆಯಲ್ಲಿರುವ ಶ್ರೀ ಕೃಷ್ಣಾನುಗ್ರಹ ದತ್ತು ಸ್ವೀಕಾರ ಕೇಂದ್ರದಿಂದ ಕಾಣೆಯಾಗಿದ್ರು. ಆ ಸಮಯದಲ್ಲಿ ಈ ಸಂಬಂಧ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತ್ತು. ಕಾಣೆಯಾದ ಬಾಲಕನನ್ನ ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿತ್ತು. ವ್ಯಾಪಕ ತನಿಖೆ ಮತ್ತು ಅನೇಕ ಮೂಲಗಳಿಂದ ಪರಿಶೀಲನೆಯನ್ನು ನಡೆಸಿದ ನಂತರ ತಂಡವು 2018ರಿಂದ ಕಾರ್ಕಳದ ವಿಜೇತ ವಿಶೇಷಚೇತನ ಮಕ್ಕಳ ಶಾಲೆಯಲ್ಲಿ ನೆಲೆಸಿದ್ದ ಬಿಪಿನ್ ಎಂಬ ಬಾಲಕನನ್ನ ಪತ್ತೆ ಹಚ್ಚಿತು. ಹೆಚ್ಚಿನ ಪರಿಶೀಲನೆಯಲ್ಲಿ ಬಿಪಿನ್ ಕಾಣೆಯಾದ ಬಾಲಕ ಸಂತೋಷ್ನನ್ನ ಹೆಚ್ಚು ಹೋಲುತ್ತಿರುವುದು ಕಂಡುಬಂದಿದೆ. ಬಾಲಕನ ಮುಖದ ಲಕ್ಷಣಗಳು, ಅಂದಾಜು ವಯಸ್ಸು, ನಿಲುವು ಮತ್ತು ಒಟ್ಟಾರೆ ವರ್ತನೆಯನ್ನ ಹೋಲಿಸಿ ಪೊಲೀಸರು ಅವನ ಗುರುತನ್ನು ದೃಢಪಡಿಸಿದ್ದಾರೆ. ಸಂತೋಷ್ ಮಾನಸಿಕ ಅಸ್ವಸ್ಥನಾಗಿರುವುದರಿಂದ ಆತನ ಪೋಷಕರು ಪತ್ತೆಯಾಗುವವರೆಗೆ ಕಾರ್ಕಳದ ವಿಜೇತ ಮಕ್ಕಳ ಶಾಲೆಯಲ್ಲೇ ಉಳಿಯುವಂತೆ ಉಡುಪಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯು ಸಲಹೆಯನ್ನು ನೀಡಿದೆ. ಉಡುಪಿ ಡಿವೈಎಸ್ಪಿ ಪ್ರಭು ಡಿಟಿ ಅವರ ಮಾರ್ಗದರ್ಶನದಲ್ಲಿ ಈ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಪಿಎಸ್ಐಗಳಾದ ಸುದರ್ಶನ್ ದೊಡ್ಡಮನಿ, ಈರಣ್ಯ ಶಿರಗುಂಪಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಇಮ್ರಾನ್, ಚೇತನ್, ಸಂತೋಷ್ ದೇವಾಡಿಗ ಮತ್ತು ಮಲ್ಲಯ್ಯ ಹಿರೇಮಠ ಅವರು ಈ ತಂಡದಲ್ಲಿ ಭಾಗವಹಿಸಿದರು.